ದನವನ್ನ ಕಾರಿನಲ್ಲಿ ತುಂಬಿಸಿ ಅಕ್ರಮವಾಗಿ ಮತ್ತು ಅತ್ಯಂತ ಹಿಂಸಾತ್ಮಕವಾಗಿ ಸಾಗಿಸಿದಂತಹ ಆರೋಪದ ಮೇಲೆ ಇಬ್ಬರನ್ನ ಬ್ರಹ್ಮಾವರ ಪೊಲೀಸರು ಬಂಧಿಸಿದ್ದಾರೆ. ಓರ್ವ ಆರೋಪಿ ತಪ್ಪಿಸಿಕೊಂಡಿದ್ದಾನೆ. ಮುಜಾಫಿರ್ ಮತ್ತು ರಾಮನಾಯ್ಕ ಬಂಧಿತ ಆರೋಪಿಗಳಾಗಿದ್ದಾರೆ. ಮುಜಾಫಿರ್ನನ್ನ ಶಂಕರನಾರಾಯಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೈಕಾಡಿ ಎಂಬಲ್ಲಿ ಹಾಗೂ ರಾಮನಾಯ್ಕನನ್ನ ನಿರ್ಜಡ್ಡು 33 ಶಿರೂರು ಎಂಬಲ್ಲಿ ಬಂಧಿಸಲಾಗಿದೆ. ಜುಲೈ 20ರಂದು ಶಿರೂರು ಮೂರುಕೈಪೇಟೆಯ ನಿರ್ಜಡ್ಡು ಎಂಬಲ್ಲಿ ರಸ್ತೆಯ ಬದಿ 3 ಜನ ಸೇರಿಕೊಂಡು ದನವೊಂದನ್ನು ಹೊಡೆದು ಹಗ್ಗ ಕಟ್ಟಿ ಎಕೋಸ್ಪೋರ್ಟ್ಸ್ ಕಾರ್ನಲ್ಲಿ ತುಂಬಿಸುತ್ತಿದ್ದಾಗ ಬೈಕಿನಲ್ಲಿ ವ್ಯಕ್ತಿಯೊಬ್ಬರು ಬರ್ತಾ ಇರುವುದನ್ನು ಕಂಡು ಒಬ್ಬಾತ ಓಡಿ ಪರಾರಿಯಾಗಿದ್ದ ಹಾಗೂ ಇನ್ನಿಬ್ಬರು ದನವನ್ನು ತುಂಬಿಸಿಕೊಂಡು ಕಾರಿನಲ್ಲಿ ಪರಾರಿಯಾಗಿದ್ರು. ಈ ಬಗ್ಗೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ತನಿಖೆ ನಡೆಸಿದಂತಹ ಪೊಲೀಸರು ಇದೀಗ ಇಬ್ಬರು ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ತಲೆಮರೆಸಿಕೊಂಡಿರುವಂತಹ ಇನ್ನೋರ್ವ ಆರೋಪಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ.